ಪುತ್ತೂರು ನಗರದ ಹೊರವಲಯದ ಕೆಮ್ಮಿಂಜೆ ಗ್ರಾಮದ ಬೆದ್ರಾಳ ಹೊಳೆಯ ಸೇತುವೆಯ ಕೆಳಗಡೆ ಹಾಗೂ ಕೆಮ್ಮಿಂಜೆ ಕಡೆಯಿಂದ ಪುತ್ತೂರು ಮೂಲೆಯಾಗಿ ಬೆದ್ರಾಳದ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಭಾಗದಲ್ಲಿ ಹಸಿಮೀನು, ಕೋಳಿ ತ್ಯಾಜ್ಯ ಮತ್ತಿತರ ದುರ್ವಾಸನೆಯುಕ್ತ ತ್ಯಾಜ್ಯಗಳು ತುಂಬಿ ಕೊಳೆಯುತ್ತಿದ್ದು, ಇಲ್ಲಿಂದ ಬೀರುವ ದುರ್ವಾಸನೆ ಪರಿಸರದ ಮಂದಿಯ ನೆಮ್ಮದಿ ಕೆಡಿಸಿದೆ. ಈ ಭಾಗದ ರಸ್ತೆಯಲ್ಲಿ ಸಂಚರಿಸುವ ಮಂದಿ ಮೂಗು ಮುಚ್ಚಿಕೊಂಡು ಹೋಗಬೇಕಾದ ಸ್ಥಿತಿ ಬಂದಿದ್ದು, ಇಲ್ಲಿಗೆ ಸೇರುವ ಬೀದಿ ನಾಯಿಗಳ ಉಪಟಳದಿಂದ ಪರಿಸರದ ಮಂದಿ ಆತಂಕ ಪಡುವಂತಾಗಿದೆ. ಸುಬ್ರಹ್ಮಣ್ಯ ಮಂಜೇಶ್ವರ ಅಂತಾರಾಜ್ಯ ರಸ್ತೆಯ ಬೆದ್ರಾಳ ಸೇತುವೆ ಬಳಿ ಕೊಳಕು ವಾತಾವರಣ ನಿರ್ಮಾಣವಾಗಿದೆ. ಸೇತುವೆಯ ಎರಡು ಕಡೆಗಳಲ್ಲಿ ಪ್ರಸ್ತುತ ಅಲ್ಪ ಪ್ರಮಾಣದಲ್ಲಿರುವ ಹೊಳೆ ನೀರಿನಲ್ಲಿ ಕೋಳಿ, ಹಸಿಮೀನು ಮಾಂಸ ತ್ಯಾಜ್ಯಗಳು, ತರಕಾರಿ ತ್ಯಾಜ್ಯಗಳು, ಬಳಕೆ ಮಾಡಿದ ಪ್ಲಾಸ್ಟಿಕ್ ತ್ಯಾಜ್ಯಗಳು, ನಿರುಪಯುಕ್ತ ಆಹಾರ ಪದಾರ್ಥಗಳು ಕೊಳೆತು ನಾರುತ್ತಿದ್ದು, ಇಲ್ಲಿಂದ ಬರುವ ದುರ್ವಾಸನೆ ಇಡೀ ಪರಿಸರವನ್ನ ಕೆಡಿಸುತ್ತಿದೆ. ಸುಬ್ರಹ್ಮಣ್ಯ ಮಂಜೇಶ್ವರ ರಸ್ತೆ ಕೆಮ್ಮಿಂಜೆಯಿಂದ ಪುತ್ತೂರು ಮೂಲೆಯಾಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಭಾಗದಲ್ಲಿಯೂ ಇದೇ ಕೊಳಕು ಸ್ಥಿತಿ ನಿರ್ಮಾಣವಾಗಿದೆ. ಈ ಸಂಪರ್ಕ ರಸ್ತೆಯು ತೋಡು ದಾಟುವ ಭಾಗದಲ್ಲಿ ಮಳೆ ನೀರು ತುಂಬಿಕೊಂಡಿದ್ದು, ಅದೇ ಭಾಗದಲ್ಲಿ ಕೊಳೆತ ತ್ಯಾಜ್ಯಗಳು ಕೂಡ ರಾಶಿ ಬಿದ್ದು ಕೊಳೆಯುತ್ತಿದೆ. ಅಕ್ಕಪಕ್ಕದ ಈ ಎರಡು ಕಡೆಗಳಲ್ಲಿಯೂ ತ್ಯಾಜ್ಯ ತುಂಬಿ ಕೊಳೆಯುತ್ತಿರುವುದರಿಂದ ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಸಂಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಮಳೆಗಾಲದಲ್ಲಿ ಹೊಳೆ ನೀರಿನಲ್ಲಿ ತ್ಯಾಜ್ಯಗಳು ಕೊಚ್ಚಿಕೊಂಡು ಹೋಗುತ್ತಿರುವುದರಿಂದ ಸಮಸ್ಯೆ ಇಲ್ಲ. ಆದರೆ ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಇಲ್ಲಿ ತ್ಯಾಜ್ಯ ಸಮಸ್ಯೆ ಎದುರಾಗುತ್ತಿದೆ. ನರಿಮುಕುರು ಕಡಿಯವರೇ ಹೆಚ್ಚಾಗಿ ಇಲ್ಲಿಗೆ ಮಾಂಸ ತ್ಯಾಜ್ಯಗಳನ್ನು ತಂದು ಎಸೆಯುತ್ತಿದ್ದಾರೆ. ಆದರೆ ತ್ಯಾಜ್ಯ ತಂದು ಎಸೆಯುವವರನ್ನ ಪತ್ತೆ ಮಾಡಿ ದಂಡ ವಿಧಿಸುವ ಕೆಲಸವೂ ನಡೆಯುತ್ತಿಲ್ಲ. ಈ ಭಾಗದಲ್ಲಿ ತ್ಯಾಜ್ಯ ಎಸೆಯುವವರ ಪತ್ತೆಗಾಗಿ ಈ ಹಿಂದೆ ನಗರಸಭೆಯ ವತಿಯಿಂದ ಅಳವಡಿಸಿದ್ದ ಸಿಸಿ ಕ್ಯಾಮೆರಾಗಳು ಕೂಡ ಕಾಣೆಯಾಗಿವೆ. 10 ವರ್ಷದಿಂದ ಆಚಿಂದ ಹೋಗ್ತಾ ಇದ್ದೇವೆ ರೈಲ್ವೆ ಮಾರ್ಗದ ವಾಸಿಯಿಂದ. ಮತ್ತು ಅಲ್ಲಿ ಹತ್ತಿರ ಚರ್ಚಿ ಸಹ ನಮಗೆ. ಆ ಚರ್ಚಿಯಲ್ಲಿ ಎಲ್ಲ ಮೀನು ತಂದು ಹಾಕಿದ್ದಾರೆ. ಮತ್ತು ಕಸ ಮತ್ತು ಈ ಕೋಳಿಯ ವೇಸ್ಟನ್ನು ತಂದು ಸಾಕ್ತಾರೆ. ಅದು ಜಾಸ್ತಿಯಾಗಿ ಕಾಣ್ತದೆ ಆಚೆಯಿಂದ, ನಮ್ಮ ನೆರುಮಿಗೆರೆ ಆ ಸೈಡಿಂದ ತಂದು ಹಾಕ್ತಾರೆ. ಈಚೆ ಪುರಸಭೆ ಈ ಸೈಡಿಗೆ ಸಂಬಂಧಪಟ್ಟದವರದಲ್ಲ. ಮತ್ತು ಹೋಗಲಿಕ್ಕೆ ಸ್ವಲ್ಪ ಸಮಸ್ಯೆ. ನಾವು ಮುಂಚೆ ರೋಡಿನ ಸಮಸ್ಯೆಗೆ ಒಮ್ಮೆ ಮುನ್ಸಿಪಾಲ್ಟಿಗೆ ತಿಳಿಸಿದ್ದೆವು, ನಗರಸಭೆಗೆ. ಆಗ ಇವರು ಬಂದಿದ್ದರು, ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕೌನ್ಸಿಲರ್ ಸಹ ಬಂದಿದ್ದರು. ಬಂದು ನೋಡಿ ಮಾತಾಡಿ ಅದು ಇದು ಮಾಡಿ ಕೊಡುವ ಅಂತ ಹೇಳಿದ್ದಾರೆ. ಇಷ್ಟು ತನಕ ಏನಾದರೂ ಬಗ್ಗೆ ಮಾಹಿತಿಯನ್ನು ಸಿಗಲಿಲ್ಲ ನಮಗೆ. ಮತ್ತು ಸ್ವಲ್ಪ ಸರಿ ಮಾಡಿ ಕೊಟ್ಟರು ಹೋಗಲಿಕ್ಕೆ. ಹಾಗೆ ಈಗ ಆ ತೋಡಲ್ಲಿ ನೀರು ಫುಲ್ಲಾದ ಕಾರಣ ಈಗ ಹೋಗಲಿಕ್ಕೆ ತುಂಬ ಸಮಸ್ಯೆ ಜನಗಳಿಗೆ. ಮತ್ತು ಕೆಲಸಕ್ಕೆ ಹೋಗುವವರಿಗೆ, ಶಾಲೆಗೆ ಹೋಗುವ ಮಕ್ಕಳಿಗೆ ತುಂಬ ಸಮಸ್ಯೆ ಆಗ್ತಾ ಉಂಟು. ರೈಲು ಬಾಟಿಯಿಂದ ಬರುವ ಇಷ್ಟೇ ಬಾರಿ ತುಂಬ ಕಷ್ಟ. ಮತ್ತು ಅದನ್ನು ಸರಿ ಮಾಡಿಸಿ ಕೊಡಬೇಕಂತೇಳಿ ನಮ್ಮದೊಂದು ವಿನಂತಿ. ಅಂದರೆ ಹೂಳು ಎತ್ತಬೇಕಂತ ಇದನ್ನು ಕಸ ತೆಗಿಬೇಕು, ಕಸ ತೆಗಿಬೇಕು. ಮತ್ತು ಅದೊಂದು ಗುಂಡಿ ಅದನ್ನು ಸ್ವಲ್ಪ ಲೆವೆಲ್ ಮಾಡಿ ಕೊಟ್ಟು ಹೋಗುವಷ್ಟೇ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದಿತ್ತು ನಮಗೆ. CC ಕ್ಯಾಮರಾ ಅಗತ್ಯ. CC ಕ್ಯಾಮರದ್ದು ಉಂಟು ಹೇಳಿದ್ದಾರೆ, ಅದು ಎಂತ ಗೊತ್ತಿಲ್ಲ. CC ಕ್ಯಾಮರಾ ಹಾಕಿದ್ದಾರೆ, ಆದರೆ ಈಗ ಅದು ಎಂತ ವರ್ಕ್ ಆಗ್ತದೆ ಅದು ಅಂತ ನಮಗೇನು ಅದರ ಮಾಹಿತಿ ಏನಿಲ್ಲ. ಆ CC ಕ್ಯಾಮರಾ ಇದ್ದರೆ ಸಹ ಅಲ್ಲಿ ಕಸ ಹಾಕುವುದನ್ನು ನಿಲ್ಲಿಸಲಿಲ್ಲ ಯಾರು ಸಹ. ಕಸ ಹಾಕ್ತಾ ಇದ್ದಾರೆ. ಅದು CC ಕ್ಯಾಮರಾ ಇದ್ದರೆ ಅದು ಅದರಿಂದ ರೆಕಾರ್ಡ್ ತೆಗಿಬಹುದು ಯಾರು ಹಾಕಿದ್ದಾರೆ ಅಂತೇಳಿ. ಕೆಮ್ಮಿಂಜೆಯಿಂದ ಪುತ್ತೂರು ಮೂಲೆಯಾಗಿ ಬೆದ್ರಾಳಕ್ಕೆ ಸಂಪರ್ಕ ಕಲ್ಪಿಸುವ ಭಾಗದಲ್ಲಿ ತೋಡಿದ್ದು, ಆ ತೋಡಿನಲ್ಲಿ ತುಂಬಿಕೊಂಡಿರುವ ನೀರು ದಾಟಿಕೊಂಡೇ ನಾವು ಸಂಚರಿಸಬೇಕಾದ ಅಗತ್ಯತೆ ಇದೆ. ಅದೇ ಭಾಗದಲ್ಲಿ ಕೊಳೆತ ತ್ಯಾಜ್ಯಗಳು ಕೂಡ ತುಂಬಿಕೊಂಡಿರುವುದರಿಂದ ಬಹಳಷ್ಟು ಸಮಸ್ಯೆಗಳಾಗುತ್ತಿದೆ. ಮೂಗು ಮುಚ್ಚಿಕೊಂಡೇ ಹೋಗಬೇಕಾಗಿದೆ. ಆ ತೋಡಿನ ಭಾಗದಲ್ಲಿರುವ ತ್ಯಾಜ್ಯಗಳನ್ನು ತೆರವುಗೊಳಿಸಿ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಹಾಗೂ ರಸ್ತೆ ಭಾಗದಲ್ಲಿ ನೀರು ತುಂಬಿಕೊಂಡಿರುವ ಹೊಂಡವನ್ನು ಮುಚ್ಚಿ ಸರಿಪಡಿಸುವ ಹಾಗೂ ಪ್ರಸ್ತುತವಿರುವ ಮಣ್ಣು ರಸ್ತೆಯನ್ನ ಅಭಿವೃದ್ಧಿಪಡಿಸುವ ಕೆಲಸ ಆಗಬೇಕು ಎಂದು ಸ್ಥಳೀಯ ನಿವಾಸಿ ರಾಕೇಶ್ ಭಂಡಾರಿ ಹೇಳುತ್ತಾರೆ. ನಾವು ಹುಟ್ಟಿದ್ದೆ ಅಲ್ಲಿ. ನಾನೊಂದು 5-6 ವರ್ಷದಿಂದ ಅಲ್ಲಿಂದ ಹೋಗ್ತಿದ್ದೇನೆ ಬೈಕಲ್ಲಿ. ಅಲ್ಲಿ ಅಂದರೆ ಪ್ರತಿ ವರ್ಷ ಸಹ ಅದು ಕಸ ಎಲ್ಲ ಹಾಕ್ತಾ ಇರ್ತಾರೆ. ಮಳೆ ಬಂದಾಗ ಅದರಷ್ಟೇ ಒಮ್ಮೆ ಕ್ಲೀನ್ ಆಗ್ತದೆ.
ಅದು ಬಿಟ್ಟು ಬೇರೆ ಇದು ಎಂತ ಕ್ಲೀನಿಂಗ್ ಅಂತ ಆಗುದಿಲ್ಲ. ಮತ್ತೆ ಸ್ವಲ್ಪ ಆಚೆ ಒಂದು ಕ್ಯಾಮರಾ ಎಲ್ಲ ಹಾಕಿದ್ರು ಒಮ್ಮೆ. ಇದು ಈಗ ಇಲ್ಲ ನೋಡುವಾಗ. ಈ ಸಲ ಮಳೆ ಎಲ್ಲ ಸ್ವಲ್ಪ ಅಂದರೆ ಬಿಟ್ಟು ಬಿಟ್ಟು ಬರ್ತಾ ಇರೋದ್ರಿಂದ ನೀರೆಲ್ಲ ಫುಲ್ ಒಂದು ಅರ್ಧ ಗಾಡಿ ಎಲ್ಲ ಮುಳುಗ್ತದೆ ಹೋಗುವಾಗ. ಮತ್ತು ಸ್ಮೆಲ್ ಸಹ ಬರ್ತದೆ ಆಚೆ ಹೋಗುವಾಗ. ಅದು ಕಸ ಎಲ್ಲ ಹಾಕ್ತಾರೆ ಅಲ್ಲಿ. CC ಕ್ಯಾಮರಾ ಅದೇ ಅಲ್ಲಿ ಹಾಕಲಿಲ್ಲ, ಅಂದರೆ ಸ್ವಲ್ಪ ಆಚೆ ಹಾಕಿದ್ರು. ಅಲ್ಲಿ 2 CC ಕ್ಯಾಮರಾ ಆಚೆ ಹಾಕಿದ್ರು. ಈಗ ನೋಡಿದರೆ ಈ ವರ್ಷ ನೋಡಿದರೆ CC ಕ್ಯಾಮರಾ ಸಹ ಇಲ್ಲ. ಮತ್ತು ಅಲ್ಲಿ ನಿಲ್ತಾರೆ, ಅಂದರೆ ಆಟೋ ಇಲ್ಲ ಬಸ್ಸಿಗೆಲ್ಲ ಕಾಯ್ತಾರೆ ಅಲ್ಲಿ ತುಂಬ ಸ್ಮೆಲ್ಲೆಲ್ಲ ಮಾಡ್ತಾರೆ. ನಿಲ್ಲಿಕ್ಕೂ ಸಹ ಆಗೋದಿಲ್ಲ. ಇಲ್ಲಿ ಬೈಕಲ್ಲಿ ಬರೋವರಿಗೆ ಆಗೋದಿಲ್ಲ, 5 ನಿಮಿಷ ನಿಂತರೆ. ಇಲ್ಲಿ ತ್ಯಾಜ್ಯ ಸುರಿಯುವವರ ಕೃತ್ಯ ನಿರಂತರವಾಗಿ ನಡೆಯುತ್ತಿದೆ. ಸಂಬಂಧಪಟ್ಟವರು ಇನ್ನಾದರೂ ಇಲ್ಲಿ ತ್ಯಾಜ್ಯ ಸಮಸ್ಯೆ ನಿವಾರಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹ. ಅನೀಶ್, V4 ನ್ಯೂಸ್, ಪುತ್ತೂರು.